ಕೆನಡಾದಲ್ಲಿ ತುಂಬ ಬಿಸಿಲಂತೆ. ಹೇಗಿದ್ದೀರಾ ನೀವೆಲ್ಲ? ಆರಾಮಾಗಿದ್ದೀರಾ? ಮನೇಲಿ ಸೇಫ್ ಆಗಿರಿ ಅಂತೆಲ್ಲ ಕಮೆಂಟ್ ಹಾಕ್ತಾ ಇದ್ರಿ. ಅಮ್ಮ ಜಾಸ್ತಿ ಫೋಟೋ ತಗೊಳ್ಳೋದ? ಅಪ್ಪನ? ಅಮ್ಮ ಅಮ್ಮ. ಇವತ್ತು ಸಂಡೇ ಅಲ್ಲ, ಇವತ್ತು ಸ್ಯಾಟರ್ಡೆ ಅಲ್ಲ ರೇಯಾಂಶ್? ಮರ್ತೋಯ್ತಲ್ಲ, ನಾಳೆ ಸಂಡೇ, ಇವತ್ತು ಸ್ಯಾಟರ್ಡೆ. ಓಕೆ, ಕಟ್ ಇನ್ನೊಂದ್ಸರಿ. ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಾವಿದ್ದೀವಿ ಬರ್ಲಿಂಗ್ಟನ್ ಅನ್ನೋ ಒಂದು ಸಿಟಿಯಲ್ಲಿ. ಒಂಟ್ಯಾರಿಯೋ ಒಳಗಡೆ ಇರುವಂಥ ಒಂದು ಸಿಟಿ ಬರ್ಲಿಂಗ್ಟನ್ ಅಂತ. ನಾವು ಟೊರೊಂಟೊಯಿಂದ ಒಂದು 65 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಬೆಳಗ್ಗೆನೇ ಹೊರಟು ಬಂದಿದ್ದೀವಿ. ಇವಾಗ ಬರ್ಲಿಂಗ್ಟನ್ ಡೌನ್ ಟೌನ್ ವಾಟರ್ ಫ್ರಂಟ್ ಮುಂದ್ಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ತುಂಬ ಬಿಸಿಲಿದೆ. ಸೊ ರೇಯನ್ಶು ಗಾಗಲ್ಸು ಹ್ಯಾಟು ಎಲ್ಲ ಹಾಕೊಂಡು ರೆಡಿಯಾಗಿ ಬಂದಿದ್ದಾನೆ ಇವತ್ತು ಬಿಸಿಲಿರುತ್ತೆ ಅಂತ. ಅಲ್ಲ ರೇಂಜ್? ಸೊ ಬರ್ಲಿಂಗ್ಟನ್ ಹೆಂಗಿದೆ, ಈ ಸಿಟಿ ಹೆಂಗಿದೆ ಅಂತ ನಿಮ್ಮ ಹತ್ರನೂ ಶೇರ್ ಮಾಡ್ತೀವಿ. ರೇಯನ್ಶ್ ಹೋಗ್ತಾ ಇದ್ದಾನೆ ಮುಂದೆ ಫಾಸ್ಟ್ ಆಗಿ, ಫುಲ್ ಎನರ್ಜಿಯಲ್ಲಿದ್ದಾನೆ ಇವತ್ತು. ಯಾವಾಗಲೂ ಹಿಂಗಿರಲ್ಲ ಅವನು, ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ಬಟ್ ಇವತ್ತು ಫುಲ್ ಎನರ್ಜಿಯಲ್ಲಿದ್ದಾನೆ. ಆ್ಯಂಡ್ ನಮ್ಮ ಇವರು ಇಲ್ಲೇ ಇದ್ದಾರೆ. ಹೆಲೋ ಎವ್ರಿವನ್. ಹಾಯ್. ಸೂಪರ್ ಆಗಿದೆ. ಬ್ಲೂ ವಾಟರ್, ಗ್ರೀನರಿ, ಪಕ್ಕದಲ್ಲಿ ಮೇಲ್ಗಡೆ ಬ್ಲೂ ಸ್ಕೈ, ಸಖತ್ತಾಗಿದೆ ನೋಡೋಕ್ಕೆ. ಅದಕ್ಕೆ ಸರಿಯಾಗಿ ಇವತ್ತು ವೆದರು ತುಂಬ ಚೆನ್ನಾಗಿದೆ. ಮಳೆ ಇಲ್ಲ, ಜಾಸ್ತಿ ಬಿಸಿಲಿಲ್ಲ, ತುಂಬ ಸೆಕೆ ಏನು ಫೀಲ್ ಆಗ್ತಾ ಇಲ್ಲ. ಸೊ ಒಳ್ಳೆ ಪರ್ಫೆಕ್ಟ್ ಡೇ ಇವತ್ತು ಔಟಿಂಗ್ಗೆ. ಅಲ್ಲ ರೇಂಜ್? ರೇಂಜ್ ಅಲ್ಲಿ ಪಿಯರ್ ಕಾಣ್ತಾ ಇದೆಯಲ್ಲ, ಅಲ್ಲೋಗೋಣ. ಅಲ್ಲಿ ವಾಟರ್ ಮಿಡ್ಲ್ ತನಕ ಹೋಗಿದೆ ಅದು, ಅಲ್ಲೋಗೋಣ. ಅಲ್ಲೋಗೋಣ, ಆ ಎಂಡಿಗೆ ಹೋಗೋಣ. ಅಲ್ಲಿ ತುಂಬ ಜನ ಇದ್ದಾರೆ, ಹೋಗೋಣ ಅಲ್ಲಿ, ಹೋಗೋಣ. ಚೆನ್ನಾಗಿರುತ್ತೆ ನೋಡೋಕ್ಕೆ. ನಮ್ಮ ಟೊರೊಂಟೊಲ್ಲಿ ಈ ಥರ ವಾಟರ್ ಫ್ರಂಟ್ಗಳಿದೆ, ಬಟ್ ಈ ಥರ ಟವರ್ ಇಲ್ಲ. ಇದು ಮೇಲೆ ಒಂದು ಟವರ್ ಹತ್ತು ಬಂದಿದ್ದೀವಿ ನಾವಿಲ್ಲಿ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಸರೌಂಡಿಂಗ್ ಫುಲ್ ನೀರು, ಮೇಲ್ಗಡೆ ಬ್ಲೂ ಸ್ಕೈ. ಫೋಟೋ ಸೆಷನ್ಗೆ ಒಳ್ಳೆ ಜಾಗ ಇದು. ನಾವು ಆಲ್ರೆಡಿ ಒಂದು 100 ಫೋಟೋ ತಗೊಂಡ್ವಿ ಅನ್ಸುತ್ತೆ, ಎಲ್ಲಾರ್ದು ಸಿಂಗಲ್ ಡಬಲ್ ಅಂತ ಹೇಳ್ಕೊಂಡಲ್ಲ. ರೇಂಜ್ಗೆ ಸುಸ್ತಾಯ್ತು. ಎಷ್ಟು ಫೋಟೋ ತೆಗಿಯೋದು ನೀವು ಅಂತ ಕೇಳ್ತಾ ಇದ್ದ. ಅದು ಎಷ್ಟು ತೆಗೆದು
ಶಾರ್ಟ್ಸ್ ಸಿಗೋ ತನಕ ತೆಗಿತಾನೇ ಇರ್ತೀವಿ. ಅದು ಇಂಥ ಒಂದು ಲೊಕೇಶನಲ್ಲಿ ಬಂದು ಫೋಟೋ ವಿಡಿಯೋ ಮಾಡಿಲ್ಲ ಅಂದರೆ ಅದಕ್ಕೆ ಒಂದು ಇದೇ ಇರೋದಿಲ್ಲ. ಸೊ ಹಾಗಾಗಿ ಅದು ಅಮ್ಮ ತುಂಬ ಫೋಟೋ ತೆಗೊಳ್ತಾರಲ್ಲ ರೇಂಜ್. ಅಮ್ಮ ಜಾಸ್ತಿ ಫೋಟೋ ತೆಕ್ಕೊಳ್ಳೋದ ಅಪ್ಪನ? ಅಮ್ಮ ಹೇಳು ಅಲ್ಲಿ, ಅಮ್ಮ ಜಾಸ್ತಿ ಫೋಟೋ ತೆಕ್ಕೊಳ್ಳೋದ ಅಪ್ಪನ? ಅಮ್ಮ. ಅವನಿಗೂ ಫೋಟೋ ತೆಗಿಯಕ್ಕೆ ಹೋಗೋದು ಅಮ್ಮನೇ ಜಾಸ್ತಿ. ನಾನು ಅಲ್ಲಿ ನಿಂತ್ಕೊರಿ ಅಂತ ಹೇಳ್ಕೊಂಡು ಅವನಿಗೂ ಫೋಟೋ ತೆಗೆದು ಸಾಕಾಗಿ ಹೋಗಿದೆ. ಎಷ್ಟು ಚೆನ್ನಾಗಿದೆ. ಮಾಡ್ತಾ ಇದ್ದೀವಿ ಮಧ್ಯಾಹ್ನದ್ದು. ಇಲ್ಲೆಲ್ಲ ಆ್ಯಕ್ಚುಲಿ ಏನಂದರೆ ಎಲ್ಲರೂ ಇವಾಗ ನೋಡ್ತಾ ಇದ್ರೆ ಇಲ್ಲಿ ಎಲ್ಲ ಮನೆಯಿಂದನೇ ತೊಗೊಂಬಂದಿರ್ತಾರೆ. ಫುಲ್ ಒನ್ ಡೇ ಪಿಕ್ನಿಕ್ ಮಾಡ್ತಾರೆ ಇಲ್ಲೇ ಕೂತ್ಕೊಂಡು ವಾಟರ್ ಫ್ರಂಟಲ್ಲಿ. ಎಲ್ಲ ಬೆಡ್ಶೀಟ್ ಇದು ಇಟ್ಕೊಂಡು ಬಂದು ಆಸಕ್ಕೆ ಇಟ್ಕೊಂಡ್ಬಂದು ತಿನ್ನೋದು ಕುಡಿಯೋದಿಂದ ಹಿಡಿದು ಎಲ್ಲ ಇಟ್ಕೊಂಡು ಬಂದು ಆರಾಮಾಗಿ ಆಟ ಆಡಿಕೊಂಡು ತಿಂದ್ಕೊಂಡು ಒನ್ ಡೇ ಫುಲ್ ಪಿಕ್ನಿಕ್ ಮಾಡ್ತಾರೆ. ನಾವು ಮನೆಯಿಂದೆಲ್ಲ ಏನು ತೊಗೊಂಬಂದಿಲ್ಲ. ಇವಾಗ ಇಲ್ಲೇ ರೆಸ್ಟೋರೆಂಟಿಂದ ಪಾರ್ಸೆಲ್ ತೊಗೊಂಬಂದು ರೇಂಜ್ ಜೊತೆ ಕೂತ್ಕೊಂಡು ತಿಂತಾ ಇದ್ದೀವಿ. ಏನೇನು ತಿಂತಾ ಇದ್ದೀರಾ ರೇಂಜ್? ಗೋಬಿ ಮಂಚೂರಿ, ಮತ್ತೆ ಆಮೇಲೆ ಪನ್ನೀರ್ ಪಲ್ಯ ಜೊತೆ ರೋಟಿ ತಿಂತಾ ಇದ್ವಿ. ಇವತ್ತು ಇದು ಲಂಚು. ವಾಟರ್ ಫ್ರಂಟ್ ಮುಂದೆ ಯಮಿ. ಏನ್ ನೋಡ್ತಿದ್ದೀರಾ ಯಾಂಶ್? ಸ್ಕೈ ನೋಡ್ತಾ ಇದ್ದೀರಾ? ಏನಿದೆ? ಕ್ಲೌಡ್ಸಾ? ಓಕೆ, ಚೆನ್ನಾಗಿದೆ ಅಲ್ಲ ಮಲ್ಕೊಂಡು ನೋಡಕ್ಕೆ. ಇನ್ನೊಂದು ಕಡೆ ಹೋಗೋ ಪ್ಲ್ಯಾನ್ ಇತ್ತು. ಇಲ್ಲೊಂದು ಸ್ಟ್ರಾಬೆರಿ ಫಾರ್ಮ್ ಇದೆ. ಸ್ಟ್ರಾಬೆರಿ ಪಿಕ್ಕಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಇವಾಗ ಲೇಟ್ ಆಗಿಬಿಡ್ತು. 4 o'clock ಅದು ಕ್ಲೋಸ್ ಆಯಿತು. ಸೊ ಇಲ್ಲೇ ಇದೇ ಜಾಗದಲ್ಲೇ ಕೂತ್ಕೊಂಡು ಇದೀವಿ. ಇದು ಆ್ಯಕ್ಚುಲಿ ಇಲ್ಲಿ ಎಷ್ಟೊತ್ತಿದ್ರು ಇಲ್ಲೇ ಇರೋಣ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಜಾಗ. ನೀರು ಮುಂದೆ ಗ್ರೀನರಿಯಲ್ಲಿ ಕೂತ್ಕೊಂಡು ಒಂಥರ ರಿಲ್ಯಾಕ್ಸಿಂಗ್ ಆಗುತ್ತೆ. ಸೊ ಕೂತ್ಕೊಂಡಿದ್ದೀವಿ. ಇವರಿಬ್ಬರು ಕೂತ್ಕೊಂಡು ಮೇಲೆ ಆಕಾಶ ನೋಡ್ತಾ ಇದ್ದಾರೆ, ಕ್ಲೌಡ್ಸ್ ನೋಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ಮೊನ್ನೆ ನಮ್ಮ ಇಂಡಿಯನ್ ನ್ಯೂಸ್ ಚಾನೆಲ್ಗಳಲ್ಲೆಲ್ಲ ತುಂಬ ಕೆನಡಾದಲ್ಲಿ ಮತ್ತು US ಇದು ಕೆಲವೊಂದು ಜಾಗಗಳಲ್ಲಿ ತುಂಬ ಟೆಂಪ್ರೇಚರ್ ಜಾಸ್ತಿ ಆಗಿದೆ, ಬಿಸಿಲು ಜಾಸ್ತಿ ಆಗಿದೆ. ಆ್ಯಂಡ್ ಅದರಿಂದನೇ ಕೆಲವು ಜನಗಳದ್ದು ಡೆತ್ ಆಗಿದೆ ಅಂತೆಲ್ಲ ತೋರಿಸ್ತಾ ಇದ್ರು. ಅದು ನಿಜಾನೇ ಆ್ಯಕ್ಚುಲಿ. ಬಟ್ ಅದು ನಾವಿರೋ ಆ್ಯಂಡ್ ಲಾಸ್ಟ್ ವೀಡಿಯೋ ನಾನು ಹಾಕಿದಾಗ ತುಂಬ ಜನ ನೀವು ಅದರಲ್ಲಿ ಕೇಳಿದ್ರಿ ಕೆನಡಾದಲ್ಲಿ ತುಂಬ ಬಿಸಿಲಂತೆ, ಹೇಗಿದ್ದೀರಾ ನೀವೆಲ್ಲ, ಆರಾಮಾಗಿದ್ದೀರಾ, ಮನೇಲೇ ಇರಿ, ಸೇಫ್ ಆಗಿರಿ ಅಂತೆಲ್ಲ ಕಮೆಂಟ್ ಹಾಕ್ತಾ ಇದ್ರಿ. ಸೊ ಅದಾಗಿರೋದು ಬ್ರಿಟಿಷ್ ಕೊಲಂಬಿಯಾ ಅನ್ನೋ ಅಂಥ ಒಂದು ಪ್ರಾವಿನ್ಸಲ್ಲಿ. ನಾವಿರೋದು ಒಂಟ್ಯಾರಿಯೋ ಅನ್ನೋ ಅಂಥ ಪ್ರಾವಿನ್ಸು. ಸೊ ಇದು ಕೆನಡಾ ಹೆಂಗೆ ಅಂದರೆ ತುಂಬ ದೊಡ್ಡ ಕಂಟ್ರಿ ಇದು. ಅಂದರೆ ಏರಿಯಾ ವೈಸು ತುಂಬಾ ವಾಸ್ಟ್ ಕಂಟ್ರಿ ಇದು. ನಾವಿರೋ ಜಾಗದಿಂದ ಬ್ರಿಟಿಷ್ ಕೊಲಂಬಿಯಾ ಅನ್ನೋ ಅಂಥ ಪ್ರಾವಿನ್ಸು ಒಂದು 3000 ಕಿಲೋಮೀಟರ್ ದೂರದಲ್ಲಿದೆ. ಅಷ್ಟು ದೂರ ಇರುವಂಥ ಒಂದು ಪ್ರಾವಿನ್ಸಲ್ಲಿ ಅದೆಲ್ಲ ಆಗಿರೋದು ಟೆಂಪ್ರೇಚರ್ ಜಾಸ್ತಿ ಆಗಿ. ಆ್ಯಂಡ್ ಆ ಬ್ರಿಟಿಷ್ ಕೊಲಂಬಿಯಾ ಅನ್ನೋ ಪ್ರಾವಿನ್ಸಲ್ಲಿ ಎಷ್ಟು ಟೆಂಪ್ರೇಚರ್ ಆಗಿತ್ತು ಅಂದರೆ 49.6 ತನಕ ಹೋಗಿದೆ. ಯಾವತ್ತೂ ಅಷ್ಟು ಆಗಿರಲಿಲ್ಲ ಅಂತೆ. ಸೊ 49.66 ಡಿಗ್ರಿ ಟೆಂಪ್ರೇಚರ್ ಅಂತ ಹೇಳಿದ್ರೆ ಯು ಕ್ಯಾನ್ ಇಮ್ಯಾಜಿನ್ ಅದು ಎಷ್ಟು ಬಿಸಿ ಇರ್ಬೋದು ಅಲ್ಲಿ ಅಂತ. ಆ್ಯಂಡ್ ಅದಕ್ಕೆ ರೀಸನ್ ಇವಾಗ ಸಡನ್ನಾಗಿ ಆ ಥರ ಆಗಿರೋದಕ್ಕೆ ಒಂದು ಗ್ಲೋಬಲ್ ವಾರ್ಮಿಂಗೇ ಇರ್ಬೋದು, ಇನ್ನೊಂದು ಅದೇನೋ ಹೀಟ್ ಡೋಮ್ ಕ್ರಿಯೇಟ್ ಆಗಿದೆ, ಅದರಿಂದ ಏನೋ ಆಗಿದೆ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಆಬ್ವಿಯಸ್ಲಿ ಅದೇ ಜಾಗದಲ್ಲೇ ತುಂಬ ವೈಲ್ಡ್ ಫೈರ್ ಆಗಿದೆ, ಅದರಿಂದನೂ ಇದೆಲ್ಲ ಸೇರಿ ಈ ಥರ ಒಂದು ಹೀಟ್ ಕಂಡೀಷನ್ ಕ್ರಿಯೇಟ್ ಆಗಿರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಆ್ಯಂಡ್ ಅದರಿಂದ ಡೆತ್ ಕೂಡ ಆಗಿದೆ ತುಂಬ ಜನರದು. ಅಂದರೆ ಆಲ್ರೆಡಿ ಏನೋ ಒಂದು ಅಂಡರ್ಲೈನಿಂಗ್ ಹೆಲ್ತ್ ಕಂಡೀಷನ್ ಇರೋರಿಗೆ, ಈ ಥರ ಏನೋ ಸೆನ್ಸಿಟಿವ್ ಇರೋರ್ದೆಲ್ಲ ಕೆಲವರಿಗೆ ತುಂಬ ಹೀಟ್ ತಡ್ಕೊಳಕ್ಕಾಗದೆ ಅದರಿಂದನೂ ಡೆತ್ ಆಗಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಎಷ್ಟು ಜನರದು ಅದರಿಂದನೇ ಆಗಿರೋದ್ರಿಂದ ಅದಕ್ಕೆ ರಿಲೇಟೆಡ್ ಆಗಿ ಎಷ್ಟು ಜನರದು ಡೆತ್ ಆಗಿದೆ ಅಂತ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ನಾವಿರೋ ಪ್ರೊವಿನ್ಸಲ್ಲಿ ಏನು ಅಂತ ಇಶ್ಯೂ ಆಗಿಲ್ಲ. ನೀವು ತುಂಬ ಜನ ಕೇಳ್ತಾ ಇದ್ರಿ ಹುಷಾರಾಗಿರಿ ಅಂತ, ತುಂಬ ಜನ ಹೇಳ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್. ಏನೋ ಇಲ್ಲ ಆದರೆ ಬಟ್ ನಮಗೂ ಅದರ ಇಫೆಕ್ಟ್ ಗೊತ್ತಾಯಿತು ಆ್ಯಕ್ಚುಲಿ. ಒಂದು ಲಾಸ್ಟ್ ವೀಕೆಲ್ಲ ಅಂತೂ ತುಂಬಾ ಸೆಕೆ. ನಾನು ಆ್ಯಕ್ಚುಲಿ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಕೂಡ ಸಖತ್ ಸೆಕೆ ಅಂತ. ನಮ್ಮಲ್ಲೂ ಒಂದು ಆಲ್ಮೋಸ್ಟ್ 36-37 ಎಲ್ಲ ಆಗಿತ್ತು ಟೊರೊಂಟೊ ನಾವಿರೋ ಇದರಲ್ಲೂ.
ನೋಡಲ್ಲಿ ಎಷ್ಟು ಚಂದ ಮಜಾ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ನೀರಲ್ಲಿ ಬಿಸಿಲಿಗೆ ನೋಡಲ್ಲಿ ಮೈಲಿ ನೋಡಲ್ಲಿ ಎಷ್ಟು ಚಂದ ಮಜಾ ಮಾಡ್ತಾ ಇದಾರಲ್ಲ ಆಟ ಆಡೋಣ ಹೋಗಿ ಹೋಗೋಣ ಇಲ್ಲಿ ನೋಡಿಲಿ ಆಟ ಆಡೋಣ ಅದ್ರಲ್ಲಿ ನಿಂಗೆ ನೀರಂದ್ರೆ ಇಷ್ಟ ಇಲ್ಲಲ್ಲ ಭಯ ಆಗುತ್ತಾ ಬೇಡ ಹೋಗೋದಲ್ಲಿ ಚಾರ ಇದಾಗಿತ್ತು ನಮ್ಮ ಸ್ಯಾಟರ್ಡೇ ಇನ್ ಬರ್ಲಿಂಗ್ಟನ್ ವಾಟರ್ ಫ್ರಂಟ್. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಒಂದು ಕಾಮ್ ಆಗಿ ಪ್ಲೇಸಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಯಿತು ನಮಗಂತೂ. ಎನಿವೇಸ್ ನಿಮಗೂ ಇದೆಲ್ಲ ನೋಡಿ ಖುಷಿಯಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಉಳಿದಿದ್ದನ್ನು ರೇಯನ್ಸ್ ಹೇಳ್ತಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಎಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಬಾಯ್. ಆ್ಯಂಡ್ ಬ್ರಿಟಿಷ್ ಕೊಲಂಬಿಯಾ ಪ್ರಾವಿನ್ಸಲ್ಲಿ ಎಷ್ಟು ಟೆಂಪ್ರೇಚರ್ ಆಗಿತ್ತು ಅಂದರೆ ಹಿಂದೆ ಯಾವತ್ತೂ ಆಗಿರಲಿಲ್ಲ. ಒಂದು 49.6 ಇದಾಗಿತ್ತು ಇವತ್ತಿನ ನಮ್ಮ ಸಂಡೇ ಬರ್ಲಿಂಗ್ಟನ್ ವಾಟರ್ ಫ್ರಂಟ್ ಅಲ್ಲಿ. ಇವತ್ತಿನ ನಮ್ಮ ಇವತ್ತು ಸಂಡೇ ಅಲ್ಲ, ಇವತ್ತು ಸ್ಯಾಟರ್ಡೆ ಅಲ್ಲ ರೇಯಾಂಶ್, ಮರ್ತೋಯ್ತಲ್ಲ. ನಾಳೆ ಸಂಡೇ, ಇವತ್ತು ಸ್ಯಾಟರ್ಡೆ. ಓಕೆ ಕಟ್ ಇನ್ನೊಂದ್ಸರಿ.